ಕಾಕಿ ಬಟ್ಟೆಯು ಮಂಗಳೂರಿನ ಬಾಸೆಲ್ ಮಿಷನರಿಗಳ ಕೊಡುಗೆ. ಇದು ಪೀಟರ್ ವಿಲ್ಸನ್ ಪ್ರಭಾಕರ್ ಅವರ ಪಿಎಚ್ಡಿ ಪ್ರಬಂಧ. ಅಂಚೆ ಇಲಾಖೆಯು ಈ ಪ್ರಬಂಧದ ಬಗೆಗೆ ವಿಶೇಷ ಲಕೋಟಿಯನ್ನ ಹೊರತಂದಿತ್ತು. ಬಾಸೆಲ್ ಮಿಷನರಿಗಳು ಮಂಗಳೂರಿನಲ್ಲಿ 1844ರಲ್ಲಿ ಆಧುನಿಕ ಮಗ್ಗ ಪರಿಚಯಿಸಿ ಬಟ್ಟೆ ತಯಾರಿಕಾ ಘಟಕ ಆರಂಭಿಸಿದ್ರು. ಇದರ ಸ್ಥಾಪಕರು ಜಾನ್ ಹೇಲ್. ಗೇರು ಬೀಜದ ಎಣ್ಣೆ ಮತ್ತು ಗೇರು ಹಣ್ಣಿನ ರಸ ಕುದಿಸಿ ಅವರು 1857ರಲ್ಲಿ ಕಾಕಿ ಬಟ್ಟೆ ಬಣ್ಣ ತಯಾರಿಸಿದ್ರು. 1860ರಲ್ಲಿ ಬ್ರಿಟಿಷರು ಅದನ್ನ ಕೆನರಾ ಜಿಲ್ಲೆಯ ಪೊಲೀಸರ ಸಮವಸ್ತ್ರವನ್ನ ಮಾಡಿದ್ರು. ಅದನ್ನ ಮದರಾಸು ಪ್ರಾಂತ್ಯ ಪಡೆಯಿತು. ಬ್ರಿಟಿಷರು ತಮ್ಮ ಮಿಲಿಟರಿ ವಸ್ತ್ರವಾಗಿ ಕಾಕಿ ಬಳಸುವುದರೊಂದಿಗೆ ಅದು ಜಾಗತಿಕ ಮನ್ನಣೆ ಪಡೆಯಿತು. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.